ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಕುತ್ತಾರು ಕೊರಗಜ್ಜನ 7 ಕೊಪ್ಪಗಳ ಪೈಕಿ 3 ಕೊಪ್ಪದ ಕ್ಷೇತ್ರ ದರ್ಶನದೊಂದಿಗೆ ನಿಮ್ಮ ಮುಂದೆ. ಶ್ರೀ ಕ್ಷೇತ್ರದ ವಿಡಿಯೋವನ್ನು ನಾನಿಲ್ಲಿ ಬಹಳ ದೂರದಿಂದಲೇ ತೋರಿಸ್ತಾ ಇದ್ದೇನೆ. ಕಾರಣ ನಾನು ಮೊದಲೇ ಹೇಳಿದಂತೆ ತುಳುನಾಡಿನ ದೈವಾರಾಧನೆಯ ಬಗ್ಗೆ ನಮ್ಮಲ್ಲಿ ಅಂದರೆ ತುಳುವರಲ್ಲಿ ಹಾಗೂ ಬೇರೆ ಜನರಲ್ಲಿ ತುಂಬ ಭಕ್ತಿ ಇದೆ. ಅದೇ ನಾವು ತುಳುನಾಡಿನಲ್ಲಿ ತುಂಬ ದೈವಾರಾಧನೆಯ ಬಗ್ಗೆ ಹೆದರುವಂಥದ್ದು ಮತ್ತು ನಂಬಿಕೆ ಹಾಗೂ ನಮ್ಮ ತುಳುವರಲ್ಲಿರುವಂತಹ ಅಪಾರ ಭಕ್ತಿ ಹಾಗೂ ಕ್ಷೇತ್ರದಲ್ಲಿ ಅಲ್ಲಿಯ ಒಂದು ಅಂದರೆ ರೀತಿ ಅಂತ ಇರುತ್ತೆ. ಅಲ್ಲಿ ವಿಡಿಯೋವನ್ನು ನಾವು ಮಾಡುವಂತೆ ಇಲ್ಲ. ಆ ಕಾರಣದಿಂದ ನಾನು ದೂರದಿಂದ ನಿಮಗೆ ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ. ಒಳಗೆ ಯಾವ ಕಾರಣಕ್ಕೂ ನಾನು ವಿಡಿಯೋವನ್ನು ಇಲ್ಲಿ ಮಾಡಲಿಕ್ಕೂ ಆಗೋದಿಲ್ಲ, ಇಲ್ಲಿ ತೋರಿಸೂ ಇಲ್ಲ. ನಾನು ಎಲ್ಲಿ ಅಂದರೆ ಎಲ್ಲಿ ತನಕ ಗೇಟ್ ತನಕ ಮಾತ್ರ ತೋರಿಸ್ತಾ ಇದ್ದೇನೆ. ಈ ಕ್ಷೇತ್ರದ ಬಗ್ಗೆ ನಿಮಗೆ ತಿಳಿಸುವುದಷ್ಟೇ ನನ್ನ ಮೂಲ ಉದ್ದೇಶ. ಈ 7 ಕೊಪ್ಪಕ್ಕೂ ಆದಿ ಶ್ರೀ ಕ್ಷೇತ್ರ ಕುತ್ತಾರು ಪದವು. ನಾವು ಈ 7 ಕೊಪ್ಪಕ್ಕೂ ಭೇಟಿ ಕೊಡಬೇಕು ಅಂತ ಇಲ್ಲ, ಆದರೆ ನಾನು ನಿಮ್ಮ ಒಂದು ಮಾಹಿತಿಗೋಸ್ಕರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಯಾವುದೇ ನಮಗೆ ಅಂದರೆ 7 ಕೊಪ್ಪದಲ್ಲಿ ಯಾವುದೇ ಒಂದು ಹರಕೆ ಇದ್ದರೆ ನಾವು ಅದನ್ನು ಶ್ರೀ ಕ್ಷೇತ್ರ ಕುತ್ತಾರು ಪದವಿನಲ್ಲಿ ನಾವು ಸಲ್ಲಿಸಬಹುದು. ಇಲ್ಲೂ ಕೂಡ ಅದೇ ರೀತಿ ಅಂದರೆ ಕೊರಗಜ್ಜನಿಗೆ ನಾವು ಶೇಂದಿ, ಶರಾಬು, ಆಮೇಲೆ ಎಲೆ ಅಡಿಕೆ, ಚಕ್ಕುಲಿ, ಬೀಡು ಇಂಥದ್ದೇ ಇರುವಂಥದ್ದು ಸೇಮ್ ಹರಕೆ. ಆಮೇಲೆ ಕೋಲಕ್ ಸೇವೆ ಕೂಡ ಅಜ್ಜನ ಇಲ್ಲಿ ಆಗುವಂತೆ ಮತ್ತು ಸೇಮ್ ಟು ಟೈಮಿಂಗ್ಸ್ ಕೂಡ ಹಾಗೆ ಮಹಿಳೆಯರಿಗೆ ಹೋಗುವಂಥ ಸಮಯ ಕೂಡ ನಿಗದಿಪಡಿಸಿರುವಂಥದ್ದು ಕುತ್ತಾರು ಕ್ಷೇತ್ರದಲ್ಲಿ ಹೇಗಿದೆ ಅದೇ ಥರ ಇಲ್ಲಿ ಕೂಡ ನಡೆಯುವಂಥದ್ದು. ಈ ಕ್ಷೇತ್ರದಲ್ಲಿ ನಾವು ಯಾವುದೇ ಒಂದು ಹರಕೆ ಹೇಳಿದರೂ ಕೂಡ ನಾವು ಕುತ್ತಾರು ಪದವಿನಲ್ಲಿ ಅದನ್ನು ಸಲ್ಲಿಸ್ಬೋದು. ಯಾಕಂದರೆ ಈ 7 ಕೊಪ್ಪಕ್ಕೂ ಆದಿ ಕುತ್ತಾರು ಕೊರಗಜ್ಜ ಕ್ಷೇತ್ರ. ತುಳುನಾಡಿನ ದೈವಾರಾಧನೆಯ ಬಗ್ಗೆ, ಅದರಲ್ಲೂ ಅಜ್ಜನ ಬಗ್ಗೆ, ಅಜ್ಜನ ಹಾಗೂ ತುಳುನಾಡಿನ ಎಲ್ಲ ದೈವ ದೇವರುಗಳ ಆಶೀರ್ವಾದದೊಂದಿಗೆ ಕುತ್ತಾರಿನ ಶ್ರೀ ಕ್ಷೇತ್ರದ ಮಾಹಿತಿಯ ವಿಡಿಯೋವನ್ನು ನಾನು ನಮ್ಮ ಚಾನಲ್ ಮೂಲಕ ಪ್ರಪ್ರಥಮವಾಗಿ ಹೊರ ಜಿಲ್ಲೆಯ ವೀಕ್ಷಕರಿಗೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿರುವಂಥದ್ದು. ನಮ್ಮ ರಾಜ್ಯದ ತುಳು ಸಾಹಿತ್ಯ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದ ಶ್ರೀಯುತ ದಯಾನಂದ್ ಕತ್ತಲ್ ಸರ್ ಅವರ ಕುತ್ತಾರು ಅಜ್ಜನ ಬಗೆಗಿನ ವಿಡಿಯೋವನ್ನು ಒಂದು ಮಾತ್ರ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆವು. ಅದನ್ನು ಫಸ್ಟ್ ನಮಗೆ ಕುತ್ತಾರು ಕ್ಷೇತ್ರದ ಚಾನಲ್ನ ಯಾವುದೋ ಒಂದು ಮಾಹಿತಿ ನಾವು ನೋಡಬೇಕಾದ್ರೂ ದಯಾನಂದ್ ಕತ್ತಲ್ ಸರ್ನ ಒಂದು ವಿಡಿಯೋವನ್ನು ಮಾತ್ರ ಬರ್ತಾಯಿತ್ತು. ಆ ನಂತರ ನಾನು ಅದರ ಬಗ್ಗೆಯೇ ವಿಡಿಯೋವನ್ನು ಹಾಕಿದೆ. ಅದರ ಬಗ್ಗೆ ನನಗೆ ತುಂಬ ಖುಷಿಯಾಯಿತು. ಯಾಕೆಂದರೆ ನಾನೇ ಆ ಪ್ರಯತ್ನವನ್ನು ಪ್ರಪ್ರಥಮವಾಗಿ ಮಾಡಿದೆ ಅಂತ ತುಂಬ ಹೆಮ್ಮೆ ಇದೆ. ತುಂಬ ಹೊರ ಜಿಲ್ಲೆಯ ಸಬ್ಸ್ಕ್ರೈಬರ್ಸ್ ಎಲ್ಲ ನನಗೆ ಫೋನ್ ಮಾಡಿ ಶ್ರೀ ಕ್ಷೇತ್ರಕ್ಕೆ ಬಂದು ಅಜ್ಜನ ದರ್ಶನವನ್ನು ಮಾಡಿರುವಂಥದ್ದು ನನಗೆ ತುಂಬ ಸಂತೋಷ ತಂದಿದೆ. ಮೇಲುಂಡು ಇದು ಕೂಡ ಅಜ್ಜನ 7 ಕೊಪ್ಪಗಳಲ್ಲಿ ಒಂದು ಇಲ್ಲಿರುವಂಥದ್ದು. ಇದು ಸ್ವಲ್ಪ ಒಳಗಿದೆ. ನಾನು ಆಗ ಇಲ್ಲೊಂದು ಪಕ್ಕದಲ್ಲೇ ಇದೆ. ಇದು ಹತ್ರ ಇದೆ. ಅಜ್ಜನ ಕುತ್ತಾರು ಕ್ಷೇತ್ರಕ್ಕೆ ಪಕ್ಕದಲ್ಲಿದೆ. ನಾನು ಮೊದಲು ತೋರಿಸಿದಂಥ ಕುತ್ತಾರು ಕ್ಷೇತ್ರದ ಹತ್ತಿರ ಇರುವಂಥ 2 ಕ್ಷೇತ್ರಗಳು. ಇದೊಂದು ಗಿಡ ನೋಡಿ, ಇದು ಕಾಡಲ್ಲಿ ಆಗುವಂಥದ್ದು. ನಾವು ತುಳುವಲ್ಲಿ ಕಾಟ್ ಕೇಪುಲ ಅಂತ ಹೇಳ್ತೇವೆ. ಇದು ತುಳುನಾಡಿನ ದೈವಗಳಿಗೆ ಭಾರಿ ಪ್ರಿಯವಾದ, ಇದರಲ್ಲಿ ಒಂದು ಕೆಂಪು ಹೂ ಬರುತ್ತೆ, ಕೇಪುಳ ಅಂತ ಹೇಳ್ತೇವೆ. ತುಂಬ ಪ್ರಿಯವಾದ ಹೂ ಇದು. ಇದು ಕಾಡು ಗುಡ್ಡಗಳಲ್ಲಿ ಆಗುವಂಥದ್ದು ಜಾಸ್ತಿ. ಇದು ಅಜ್ಜನಿಗೆ ನಾವು ಅಜ್ಜನ ಕೊಲ ಟೈಮಲ್ಲಿ ಇದನ್ನೇ ಅಜ್ಜ ಮುಡಿದು ನಮಗೆ ದರ್ಶನ ಸೇವೆ ಮಾಡುವಂಥದ್ದು. ಅಜ್ಜನಿಗೆ ತುಂಬ ಪ್ರಿಯವಾದ ಹೂ ಕೇಪುಳ ಹೂ ಅಲ್ಲುಂಡು ನೋಡಿ. ಇಲ್ಲಿ ಕಾಣುವಂಥದ್ದು ಕೇಪುಳ ಹೂ. ನಾವು ತುಳುವಲ್ಲಿ ಕೇಪುಲದ ಹೂ ಅಂತ ಹೇಳ್ತೇವೆ. ಅಜ್ಜ ಮತ್ತು ತುಳುನಾಡಿನ ಯಾವುದೇ ದೈವಾರಾಧನೆಗೆ ನಾವು ಬಳಸುವಂಥ ಒಂದು ಹೂ ಇದು. ಇದು ಗುಡ್ಡ ಕಾಡುಗಳಲ್ಲಿ ಆಗುವಂಥ ಹೂ. ಎಲ್ಲ
ಅಜ್ಜನ ಕ್ಷೇತ್ರಗಳು ಹಾಗೆ ಸುಂದರವಾದಂತಹ ಪ್ರಕೃತಿಯ ಮಡಿಲಿನಲ್ಲಿ ಇದೆ ನೋಡಿ. ಇದು ಕೂಡ ನಾನು ತುಂಬಾ ಭಕ್ತಿಯಿಂದ ನಂಬುವಂತಹ ತುಳುನಾಡಿನ ದೈವಗಳಲ್ಲಿ ಕಾರ್ಮಿಕವಾದಂತಹ ನನ್ನ ಅಜ್ಜ ಕೊರಗತನಿಯನ್ನ 7 ಕೊಪ್ಪಗಳಲ್ಲಿ ಒಂದು ಕ್ಷೇತ್ರ. ಒಳಗೆ ವಿಡಿಯೋ ತೆಗಿಲಿಕ್ಕೆ ಆಗುವುದಿಲ್ಲ, ದಯವಿಟ್ಟು ಕ್ಷಮಿಸಿ. ಪದೇ ಪದೇ ಹೇಳುವಂತೆ ಇವತ್ತು ಕೂಡ ಹೇಳ್ತೇನೆ, ಯಾವುದೇ ವಿಚಾರ ಇದ್ದರೂ ನಾನು ಮಾರ್ಗಸೂಚಿ ಮತ್ತು ಅದರ ವಿಶೇಷತೆಯ ಬಗ್ಗೆ ನಿಮ್ಮ ಜೊತೆ ಈ ವಿಡಿಯೋವನ್ನು ನಾನು ಹೇಳೋದು. ಯಾವುದೇ ಕಾರಣಕ್ಕೂ ದೈವಾರಾಧನೆಯ ಉದ್ದೇಶ ಅಲ್ಲಿಯ ಸೂಚನೆ ಮತ್ತು ನಿಬಂಧನೆಗಳ ಕಾರಣದಿಂದ ಒಳಗಡೆ ಎಲ್ಲೂ ಕೂಡ ದೈವದ ನಾವು ಕ್ಷೇತ್ರದಲ್ಲಿ ವಿಡಿಯೋ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಇಲ್ಲಿ ತನಕ ಮಾತ್ರ ತೋರಿಸ್ತೇನೆ ನೋಡಿ. ಇದು ಕೂಡ ಅಜ್ಜನ 7 ಕೊಪ್ಪಗಳಲ್ಲಿ ಒಂದು ಕೊಪ್ಪ. ತುಂಬ ಪವಿತ್ರವಾದಂತಹ 7 ಕೊಪ್ಪಗಳಲ್ಲಿ ಈ ಕ್ಷೇತ್ರ ಕೂಡ ಒಂದು. ನಾನು ಹೋಗಿ ಅಜ್ಜನ ದರ್ಶನವನ್ನು ಮಾಡಿ ಬರ್ತೇನೆ. ನೀವು ಕೂಡ ಈ ಕ್ಷೇತ್ರಕ್ಕೆ ಬನ್ನಿ. ಶ್ರೀ ಕ್ಷೇತ್ರದ 7 ಕೊಪ್ಪಗಳ ದರ್ಶನವನ್ನು ಮಾಡಿದೆ ನಾನು. ತುಂಬ ಖುಷಿ ಆಯಿತು. ಖಂಡಿತವಾಗ್ಲೂ ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಸಂಬಂಧಿಕರ ಜೊತೆಗೆ ಬಂದು ಖಂಡಿತವಾಗ್ಲೂ ನೀವು ಕೂಡ ದರ್ಶನ ಮಾಡಿ. ಆದರೆ ಒಂದು ದಿನ ನೀವು ದೂರದಿಂದ ಬರುವವರಾದರೆ ಒಂದು ವೇಳೆ ನಿಮಗೆ 7 ಕೊಪ್ಪಕ್ಕೂ ಬರಲಿಕ್ಕೆ ಆಗದೆ ಕುತ್ತಾರಿಗೆ ಬರ್ಬೋದು ನೀವು. ಆದರೆ ನಾನು ನಿಮ್ಮ ಜೊತೆ 7 ಕೊಪ್ಪಗಳ ಬಗ್ಗೆ ಕೂಡ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ತುಂಬ ಖುಷಿ ಆಯಿತು ನಿಮಗೆ 7 ಕೊಪ್ಪಗಳನ್ನು ನೋಡಿ. ಸೇಮ್ ಎಲ್ಲ ಕೂಡ ನಮಗೆ ಕುತ್ತಾರಿನ ಹಾಗೆಯೇ ಇಲ್ಲಿಯ ಪದ್ಧತಿ ಸಂಪ್ರದಾಯಗಳೆಲ್ಲ. ಇದು ಸ್ವಲ್ಪ ಒಳಗೆ, ನಮಗೆ ಸುಮಾರು ಒಳಗೆ ಬರಬೇಕು, ಹಾಗಾಗಿ ನಿಮಗೆ ಸ್ವಲ್ಪ ಇಲ್ಲಿ ಬರಲಿಕ್ಕೆ ಕಷ್ಟ ಆಗ್ಬೋದು. ಆದರೆ ನಾನು ತೋರಿಸಿದೆ ಅಲ್ಲ, ಅಲ್ಲೇ ಕೈ ಮುಗಿರಿ ನೀವು. ಆದರೆ ನಾನು 7 ಕೊಪ್ಪಗಳ ವಿಡಿಯೋವನ್ನು ತುಂಬ ಆಸಕ್ತಿ, ಭಕ್ತಿ ಹಾಗೂ ಅಜ್ಜನ ಆಶೀರ್ವಾದದೊಂದಿಗೆ ಮಾಡಿರುವಂಥದ್ದು. ಖಂಡಿತ ಎಲ್ಲರಿಗೂ ಇಷ್ಟವಾಗುತ್ತೆ ಅಂತ ಅಂದ್ಕೊಳ್ತೇನೆ. ಕೊರಗಜ್ಜನ ಆಶೀರ್ವಾದ ನಾನೇ ನಿಮಗೆ ಹೇಳ್ತೇನೆ, ಕೊರಗಜ್ಜನ ಹತ್ರ ಬೇಡ್ಕೊಳ್ತೇನೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ಕೊರಗಜ್ಜನ ಆಶೀರ್ವಾದ ಸಿಗಲಿ ಅಂತ. ಹೀಗೇನೆ ಹೋಗಬೇಕು. ನಾನು ವಾಪಸ್ ಹೋಗ್ತಾ ಇದ್ದೇನೆ ಅದನ್ನು ಇದನ್ನೆಲ್ಲ ನೋಡುವಾಗ ನನಗೆ ನನ್ನ ಹಳೆಯ ಬಾಲ್ಯದ ನೆನಪು. ನನ್ನ ಅಜ್ಜ ಇದ್ರು, ಅವರು ನಂದಿಪುರ ಗರಡಿ ಮನೆಯವರವರು. ನನ್ನ ಅಜ್ಜ ಗರಡಿ ಮನೆ ಅಂದರೆ ನಮ್ಮ ಕೋಟಿ ಚೆನ್ನೈಯ ಗರಡಿ ಮನೆ ಅಂತ ಬರುತ್ತೆ ನಮ್ಮ ಫ್ಯಾಮಿಲಿ. ನನ್ನ ಅಜ್ಜ ಆ ಮನೆತನಕ್ಕೆ ಸೇರಿದಂಥವ್ರು, ನನ್ನ ತಾಯಿಯ ತಂದೆ. ನಾನು ತುಂಬ ಸಣ್ಣವಳು. ಆಗ ಇದೇ ಥರ ಒಂದು ಗುಡ್ಡ ಇದೆ ನನ್ನ ಅಜ್ಜನ ಮನೆಯ ಪಕ್ಕದಲ್ಲಿ. ಅಲ್ಲಿ ನಮಗೆ ಒಂದು ಕರಡೆಕಾಯಿ ಅಂತ ನಾವು ತುಳುವಲ್ಲಿ ಹೇಳ್ತೇವೆ, ಅದು ಸಿಗುತ್ತೆ. ಒಂದು ಏಪ್ರಿಲ್ ಸೀಸನ್ ಟೈಮ್ ಅದು. ಆವಾಗ ಸ್ಕೂಲಿಗೆಲ್ಲ ರಜೆ. ನಾವಾಗ ನನ್ನ ಅಜ್ಜಿ ಜೊತೆ ಅವರ ಅಜ್ಜನ ಮನೆಗೆ ಹೋಗುವಂಥದ್ದು. ಆಗ ಕರಡೆಕಾಯಿ ಒಂದು ತೊಟ್ಟಿ ಇಟ್ಕೊಂಡು ಹೋಗುದು. ನಾನು ಆಮೇಲೆ ಅಜ್ಜನ ಅಕ್ಕನ ಮಗಳ ಮಕ್ಕಳೆಲ್ಲ ಹೋಗುದು. ನಾವು ಸಾಧಾರಣ ಸೇಮ್ ಏಜ್. ನಾನು ತುಂಬ ಸಣ್ಣವಳು. ನಾವೊಮ್ಮೆ ಹೀಗೆ ಗುಡ್ಡ ಹೋಗಿ 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 ಕರಡೆಕಾಯಿ ಹೆಕ್ಕಿಕೊಂಡು ಹೋದದ್ದು. ಅದು ತುಂಬ ಟೇಸ್ಟ್, ಸಿಹಿಯಾಗಿರುತ್ತೆ. ಈಗೆಲ್ಲ ಸ್ವಲ್ಪ ಮುಳ್ಳು ಆ ಗಿಡ. ಹೋಗ್ತಾ ಇರುವಾಗ ಆವಾಗ ಒಂದು ಚಂದ್ರನ್ ಅಂತ ನಿಮಗೆ ಕೇಳಿರ್ಬೋದೇನೋ, ಅವರೇ ಸ್ವಲ್ಪ ಸೈಕೋ ಏನೋ, ರಾತ್ರಿ ಮನೆಗೆಲ್ಲ ಹೋಗಿ ಮರ್ಡರ್ ಮಾಡುವಂಥದ್ದು ಒಂದು ಇತ್ತು. ಆಗ TV ರೇಡಿಯೋ ಅಷ್ಟೇನೂ ಇರಲಿಲ್ಲ. ಆ ಟೈಮಲ್ಲಿ ತುಂಬ ದೂರ ಹೋಗಿ ಆಗಿದೆ ನಾವು. ಅಲ್ಲಿ ನಮ್ಮ ರಿಲೇಷನ್ ಅವನು ನನ್ನ ಅಜ್ಜನ ಅಕ್ಕನ ಮಗಳ ಮಗ ಇಲ್ಲಿ ಚಂದ್ರನಿದ್ದನಂತೆ ಅಂತ ಹೇಳಿದ್ದು. ಆವಾಗ ಎಷ್ಟು ಭಯ ಅಂದರೆ ಚಂದ್ರನ ಹೆಸರು ಕೇಳುವಾಗಲೇ ಭಯ. ನಾವು ಸಣ್ಣವ್ರು ಬೇರಲ್ಲ, ಎಲ್ಲ ಓಡಿದ್ದು ಛಲವಿಲ್ಲ. ನಾನೊಂದು ಹೇಗೆ ಓಡಿ ಬಂದಿದ್ದೀನಿ ಹೇಳಿ. ಇವಾಗಲೂ ನನಗೆ ಇಂಥದ್ದೆಲ್ಲ ನೋಡುವಾಗ ಅದೇ ಒಂದು ಆ ದೃಶ್ಯವೇ ನನಗೆ ನೆನಪಾಗುತ್ತೆ. ಆವಾಗ ಭಯ, ಇವಾಗ ಅದನ್ನು ಎಣಿಸಿಕೊಂಡ್ರೆ ನಗು ಬರುತ್ತೆ. ಸೊ ಇಂಥದೇ ಪ್ರದೇಶ ನನ್ನ ಅಜ್ಜನ ಮನೆಯ ಸುತ್ತ, ನನ್ನ ಅಜ್ಜನ ಮನೆಯ ಸುತ್ತ. ಅದು ಅವರಿಗೇನೆ ಸೇರಿದಂಥ ಗುಡ್ಡ. ಈಗ ಎಲ್ಲ ಅಲ್ಲಿ ಏನೋ ಒಂದು ಇದಕ್ಕೆಲ್ಲ ಹೋಗಿದೆ, ಆ ಜಾಗ ಎಲ್ಲ ಪಾಲಾಗಿ ಇಂಥದ್ದೇ. ಮತ್ತು ನಾವು ನನ್ನ ಅಜ್ಜಿ ಮನೆ ಹುಟ್ಟಿದ ಇಂಥದ್ದಲ್ಲ, ತೋಟ ಗದ್ದೆ ಅಂತ ಒಂದು ಪರಿಸರದಲ್ಲಿ ನಾನು ಬೆಳೆದಂಥವಳು. ಅಲ್ಲಿಯೇ ಒಂದು ಇದನ್ನು ಹೇಳಿದ್ದು ನಾನು. ಒಂದು ದಿನದ ಒಂದು ಇದನ್ನು ನೋಡುವಾಗ ನನಗೆ ಜ್ಞಾಪಕಕ್ಕೆ ಬಂತು ಆವತ್ತಿನ ಒಂದು ವಿಚಾರ. ಹಾಗಾಗಿ ನಾನು ಆವಾಗಲೇ ಹೇಳಿದೆ, ಇದು ಕೇಪಲದ ಪೂ ಅಂತ ಹೇಳ್ತೇವೆ. ಇದನ್ನು ನಮಗೆ ಇವಾಗ ಎಲ್ಲೂ ಸಿಗುವುದಿಲ್ಲ ನೋಡಲಿಕ್ಕೆ. ಹೀಗೇನೆ ಇಂಟೀರಿಯರ್ ಪ್ಲೇಸಿಗೆ ಬಂದರೆ ಮಾತ್ರ ಇಂಥ ದೃಶ್ಯ ನೋಡಿ. ಇಲ್ಲಿ ಒಂದು ಸಣ್ಣ ಗಿಡದಲ್ಲಿ ಆಗಿದೆ ಕೇಪಲದ ಹೂ. ನೋಡಿ ಇದು ಇಲ್ಲಿ ನಾವು ತುಳುನಾಡಿನಲ್ಲಿ ದೈವಾರಾಧನೆಗಳು ಬಳಸುವಂಥ ಒಂದು ಹೂ ಅದಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಾಣುವಂಥದ್ದು ಅದರ ಹಣ್ಣು, ಕೇಪಲದ ಹಣ್ಣು. ನಾವು ಸಣ್ಣದಿರುವಾಗ ಅದನ್ನೆಲ್ಲ ತಿನ್ನುವಂಥದ್ದೆಲ್ಲ ಇತ್ತು. ಇವಾಗ ಇದನ್ನೆಲ್ಲ ನೋಡುವಾಗ ಅದೊಂದು ದೃಶ್ಯ ನನಗೆ ಒತ್ತಿಗೂ ನೆನಪಿಗೆ ಬರುತ್ತೆ. ಚಂದ್ರ ಅಂತ ಹೆಸರು ಇಡುವಾಗಲೇ ಭಯ. ಆಗಲ್ಲ, ಈಗಲೂ ಭಯ ಆಗುತ್ತೆ ನನಗೆ. ಸೈಕೋಪಾತ ಅಂತ ಹೇಳ್ತಾ ಇದ್ರು ನೋಡಿ.
ಗುಡ್ಡದ ಕೇಪುಲ ಅಂತ ನಾವು ತುಳುವಲ್ಲಿ ಹೇಳ್ತೇವೆ ನಾವು. ಇದು ನೋಡಿ, ಇಲ್ಲೊಂದು ಹಣ್ಣು ಇದೆ, ತಪ್ಪು ತಿಳ್ಕೊಳ್ಬೇಡಿ ನನ್ನನ್ನು. ಇದು ಕೂಡ ನಾವು ಸಣ್ಣವರಿರುವಾಗ ಇದನ್ನು ಓಪನ್ ಮಾಡಿ ಹೀಗೆ ತಿನ್ನುವಂಥದ್ದು. ನಮ್ಮ ಎಷ್ಟು ಸತಿ ಪೆಟ್ಟು ಕೊಟ್ಟಿದ್ದಾರಂತಿಲ್ಲ. ಇದಕ್ಕೆ ಹೆಸರು ಏನೋ ಒಂದು ಇದೆ, ನನಗೆ ಗೊತ್ತಿಲ್ಲ, ಬಟ್ ಈಗ ತಿನ್ನೋಕ್ಕೂ ಭಯ ಆಗುತ್ತೆ ನನಗೆ. ಆಮೇಲೆ ಇದನ್ನು ತೋರಿಸ್ತಾ ಇದ್ದೇನೆ, ಯಾಕೆಂದರೆ ನನಗೆ ಸಿಟಿಯವರಿಗೆಲ್ಲ ಇದೆಲ್ಲ ನೋಡಲಿಕ್ಕೆ ಎಲ್ಲಿ ಸಿಗುತ್ತೆ. ನೋಡಿ, ಕೇಪುಳದ ಕಾಯಿ ಇದು, ಕೇಪುಳ ಹೂವಿನ ಕಾಯಿ ಇದು ಹಣ್ಣು. ಇದೆಲ್ಲ ನಾವು ಸಣ್ಣವರಿರೋಗಿ ಹೇಗೆ ತಿನ್ನುವುದು, ಆವಾಗೊಂದು ನೆನೆಸಿಕೊಂಡ್ರೆ ನಗು ಬರುತ್ತೆ. ಇದು ಅಜ್ಜನ 7 ಕೊಪ್ಪಗಳ ದರ್ಶನದ ಕೊನೆಯ ಭಾಗ. ನನಗೆ ತುಂಬ ಖುಷಿಯಾಯಿತು, ತುಂಬ ಅಂದರೆ ತುಂಬ ಖುಷಿಯಾಯಿತು. 7 ಕೊಪ್ಪಗಳಿಗೆ ಹೋಗಿ ಬಂದೆ ನಾನು. 7 ಕೊಪ್ಪಗಳನ್ನು ಕೂಡ ನಾನು ನಿಮ್ಮೆಲ್ಲರಿಗೂ ಅಜ್ಜನ ಆಶೀರ್ವಾದವನ್ನು ಬೇಡಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಅಜ್ಜನ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರಲಿ. ಅಜ್ಜನ ಆಶೀರ್ವಾದ ನಿಮ್ಮೆಲ್ಲ ಬೇಡಿಕೆಗಳು ಈಡೇರಲಿ ಅಂತ ನಾನು ಅಜ್ಜನಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಬನ್ನಿ ಹೋಗೋಣ. ಎಷ್ಟು ಖುಷಿಯಾಗಿದೆ. ನನ್ನ ಸಬ್ಸ್ಕ್ರೈಬರ್ಗಳು ಹಲವಾರು ಜನ ಹೊರ ಜಿಲ್ಲೆಗಳಿಂದ ಅಜ್ಜನ ಕ್ಷೇತ್ರಕ್ಕೆ ಬಂದು ತಮ್ಮ ಹರಕೆಯನ್ನು ತೀರಿಸಿ ಹಾಗೂ ಅಜ್ಜನ ದರ್ಶನವನ್ನು ಪಡೆದು ಹೋಗಿದ್ದಾರೆ. ಹೆಚ್ಚಿನವರಿಗೆ ಅವರು ಎನಿಸಿಕೊಂಡಿರುವಂಥ ಮನಸ್ಸಲ್ಲಿ ಎನಿಸಿಕೊಂಡಿರುವಂಥ ಕೆಲಸಗಳು ಕೈಗೂಡಿದೆ ಅಂತ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ. ಇದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ನಾನು ಪದೇ ಪದೇ ಹೇಳ್ತೇನೆ, ನಾನು ಯಾವುದೇ ಒಂದು ದೈವಾರಾಧನೆಯ ಬಗ್ಗೆ ವಿಡಿಯೋ ಮಾಡುವಾಗಲೂ ನಾನು ಹೇಳುವಂಥದ್ದು, ಯಾವುದೇ ಕ್ಷೇತ್ರಕ್ಕೆ ನಾನು ಹೋಗುವಾಗಲೂ ಕೂಡ ಮಾರ್ಗಸೂಚಿ ಮತ್ತು ಕ್ಷೇತ್ರದ ಅಲ್ಲಿಯ ವೈಶಿಷ್ಟ್ಯತೆಯ ಬಗ್ಗೆ ನಿಮ್ಮ ಜೊತೆ ನಾನು ವಿಡಿಯೋವನ್ನು ಶೇರ್ ಮಾಡ್ಕೊಳ್ತೇನೆ. ಗೇಟ್ ತನಕ ಮಾತ್ರ ನಾನು ವಿಡಿಯೋವನ್ನು ತೆಗಿತೇನೆ, ಯಾಕೆಂದರೆ ಅಲ್ಲಿಯ ನಿಬಂಧನೆಗಳನ್ನು ನಾನು ದಾಟುವಂತಿಲ್ಲ. ನಾನು ಇಲ್ಲಿಯ ಒಂದು ಕಲ್ಚರ್ ಅಂದರೆ ಸಂಸ್ಕೃತಿಯನ್ನು ನಾನು ಮೀರುವಂತಿಲ್ಲ, ಅದು ಸರಿಯೂ ಅಲ್ಲ. ಯಾಕೆಂದರೆ ನಾವು ದೈವಾರಾಧನೆಯ ಬಗ್ಗೆ ದೈವಾರಾಧನೆಗೆ ನಾವು ಅಷ್ಟು ಪ್ರಾಮುಖ್ಯತೆಯನ್ನು ಕೊಡುವಂಥವರು. ಆದ ಕಾರಣದಿಂದ ನನಗೆ ಹಲವರು ಕೇಳ್ತೀರಿ, ನಾನು ಪದೇ ಪದೇ ನಿಮ್ಮ ಜೊತೆ ಹೇಳುವಂಥದ್ದು ಅದೇ. ಹಲವರು ನನಗೆ ಹೇಳ್ತೀರಿ, ನೀವು ಹೋಗುವಂಥದ್ದು ಹಾಕ್ತೀರಿ ಹೇಳಿ. ಹೋಗುವಂಥದ್ದು ಹಾಕಲಿಕ್ಕೆ ಕಾರಣ ಉಂಟು. ಅಲ್ಲಿಯ ಒಳಗಿನ ಚಿತ್ರಣವನ್ನು ತೆಗಿಲಿಕ್ಕೆ ನಾನು ಸಾಧ್ಯ ಇಲ್ಲ, ಯಾಕೆಂದರೆ ಅಲ್ಲಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡಬೇಕು. ಅದನ್ನು ನೆನಪಿಟ್ಕೊಳ್ಳಿ. ಅದನ್ನು ನಾನು ಪದೇ ಪದೇ ನಿಮ್ಮ ಜೊತೆ ಹೇಳ್ತಾ ಇರ್ತೇನೆ. ನಾನು ಅಲ್ಲಿಯ ತನಕ ಮಾತ್ರ ನಿಮಗೆ ತೋರಿಸ್ತೇನೆ. ನಾವು ಕೆಲವು ಕಡೆಯಲ್ಲಿ, ಅಂದರೆ ಈಗ ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ, ಹಲವು ಕಡೆಗಳಲ್ಲಿ ದೈವಾರಾಧನೆ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಈಗ ಕೆಲವು ವಿಷಯ ನಿಮಗೆ ತಿಳಿದಿರ್ಬೋದು. ಹಾಗಾಗಿ ದೈವಾರಾಧನೆಯ ಬಗ್ಗೆ ಅಷ್ಟು ದೇವರುಗಳ ಕಾರಣಿಕದ ಬಗ್ಗೆ ಗೊತ್ತಿರುವಂಥವರಿಗೆ ಖಂಡಿತವಾಗ್ಲೂ ಈ ವಿಚಾರದ ಬಗ್ಗೆ ನಾನು ಪದೇ ಪದೇ ಹೇಳಬೇಕು ಅಂತ ಇಲ್ಲ. ಹಾಗಾಗಿ ಖಂಡಿತ ನೀವು ಅದನ್ನು ತಿಳ್ಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ಈ ಕ್ಷೇತ್ರ 7 ಕೊಪ್ಪಗಳಲ್ಲೂ ಕೂಡ ಸೇಮ್ ಅಜ್ಜನಿಗೆ ಹರಕೆ ಆಗಿರ್ಬೋದು, ಅಥವಾ ಅಜ್ಜನ ಕೋಲ ಸೇವೆ ಆಗಿರ್ಬೋದು, ಅಥವಾ ಮಹಿಳೆಯರಿಗೆ ಯಾವ ಟೈಮ್ ಕೂಡ ನಾನು ಮೊದಲೇ ಹೇಳಿದಂತೆ ಅದೇ ಟೈಮ್ ಇಲ್ಲಿ ಕೂಡ. ಅಂದರೆ 6 ಗಂಟೆಯಿಂದ ನಮಗೆ ಕೋಲ ಸಮಯದಲ್ಲಿ ಇಲ್ಲಿ ಕೂಡ ಮಹಿಳೆಯರಿಗೆ ಪ್ರವೇಶ ಇಲ್ಲ, ನೆನ್ಪಿಟ್ಕೊಳ್ಳಿ. ಆಮೇಲೆ ಇಲ್ಲಿ ನಮಗೆ ಹರಕೆ ಕೂಡ ಸೇಮ್ ಅದೇ ಥರ. ನಾನು 7 ಕೊಪ್ಪಗಳ ಬಗ್ಗೆ ನನ್ನಲ್ಲಿ ಆಗುವಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕೊರಗಜ್ಜನ ಆಶೀರ್ವಾದ ನನ್ನೆಲ್ಲ ಸಬ್ಸ್ಕ್ರೈಬರ್ಗಳ ಮೇಲೆ ಇರಲಿ ಎಂಬ ಆಶಯದೊಂದಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.